ಹರ್ಷಿತಾ. ಕರ್ವ ಪ್ಲಸ್ ಚಾನೆಲ್ಗೆ ಸ್ವಾಗತ. ಎಲಿಶಾ ಯಲಕ್ಪಾಟಿ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಕಾರವಾರ. ಹಿಂದೂ ದೇವರುಗಳ ಕುರಿತು ಅಪಹಾಸ್ಯ ಮಾಡಿರುವ ಆರೋಪ ಹೊತ್ತಿರುವ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಲಿಶಾ ಯಲಕ್ಪಾಟಿ ಬಂಧನಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಮಿತ್ರ ಸಮಾಜ ಮೈದಾನದಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಲಿಶಾ ಅವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು. ಕೆಲ ಹೊತ್ತು ಠಾಣೆಯ ಎದುರು ಪ್ರತಿಭಟನೆ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲ ಹೊತ್ತು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಎಲಿಶಾ ಅವರನ್ನು ಬಂಧಿಸುವ ಜತೆಗೆ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಲು ಒತ್ತಾಯಿಸಿದರು. ವಕೀಲ ಕೆಆರ್ ದೇಸಾಯಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತೆ ಮಾತುಗಳನ್ನಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಗೆ ಯತ್ನಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. 3 ದಿನಗಳ ಒಳಗೆ ಆರೋಪಿಯನ್ನು ಬಂಧಿಸದಿದ್ದಲ್ಲಿ ಸೋಮವಾರ ಕಾರವಾರ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಮನವಿ ಸ್ವೀಕರಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್, ಕಾಂಗ್ರೆಸ್ ಮುಖಂಡ ಪ್ರಭಾಕರ್ ಮಾಳ್ಸೇಕರ್, ಬಿಜೆಪಿ ಮುಖಂಡ ನಾಗರಾಜ್ ನಾಯಕ್, ನಾಗೇಶ್ ಕುರ್ಡೇಕರ್, ಅರವಿಂದ್ ಗುನ್ಗಿ, ನಗರಸಭೆ ಸದಸ್ಯರಾದ ಮಾಲಾ ಹುಲಸ್ವಾರ್, ರವಿರಾಜ್ ಅಂಕೋಲೇಕರ್, ಪಾಂಡುರಂಗ ರೇವಂಡಿಕರ್, ರೋಶಿನಿ ಮಾಳ್ಸೇಕರ್, ಅನುಶ್ರೀ ಕುಬಡೆ, ಸ್ನೇಹಲ್ ಹರಿಕಂತ್ರ ಇತರರು ಇದ್ದರು. ನಾವು ನಮ್ಮ ಒಂದು ಹಿಂದೂ ಧರ್ಮದ ಪ್ರಕಾರ ನೀವು ಏನ್ ಮಾಡಿದರೆ ನಮ್ಗೆ ಅರೆಸ್ಟ್ ಬೇಕು ಸರ್. ಅವ್ರಿಗೆ ಅರೆಸ್ಟ್ ಮಾಡಬೇಕು. ಈಗ ಅವರಿಗೆ ಕಾರವಾರದಿಂದ ಓಡಿಸಬೇಕು. ಇದು ನಾವು ಉಗ್ರ ಹೋರಾಟ ಮಾಡ್ತೇವೆ. ಮತ್ತು ಅವನೇನು ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಅದ್ರ ಬಗ್ಗೆ ಅದ್ರ ಮೇಲೆ ಏನು ಸೆಕ್ಷನ್ ಪ್ರಕಾರ ಮಾತಾಡುವೆ. ಆ ಎಲ್ಲ ಅಭಿಪ್ರಾಯಗಳು ಕ್ರೋಢೀಕರಣಗೊಂಡು ಒಂದು ಹೋರಾಟ ಮಾಡಬೇಕಾಗ್ತದೆ. ಬಿಟ್ರೆ ಈಗ ನೋಡ್ರಿ, ಆತನನ್ನ ಬಂಧಿಸಬೇಕು. ಇನ್ನು ಕೆಲವರು ಏನು ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಅವನು ಸಹಿತ ನಮ್ಮ ಮೇಲೆ ಕೇಸ್ ಹಾಕಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅಥವಾ ಒಂದು ತಯಾರಿ ಮಾಡ್ತಾ ಇದ್ದಂಥದ್ದಿಲ್ಲ. ನಡೆದಂಥದ್ದು ವಿಡಿಯೋದಲ್ಲಿ ಇದೆ. ಅದನ್ನು ಇಟ್ಟುಬಿಟ್ಟು ಇವತ್ತು ಪೊಲೀಸರಿಗೆ ಈಗ ಸುಭಾಷ್ ಸರ್ಕಲ್ಗೆ ಹೋಗಿ ಅಲ್ಲೊಂದು ಪ್ರತಿಭಟನೆ ಮಾಡ್ತಾರೆ. ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನುವಂಥದ್ದನ್ನು ಸಹಿತ ಪೊಲೀಸ್ ಸ್ಟೇಷನ್ ಎದುರುಗಡೆ ನಮ್ಮ ಸಂಘಟಕರು ಹೇಳ್ತಾರೆ ಅನ್ನುವಂಥ ಇಟ್ಟುಕೊಂಡು ನಾವು ಎಲ್ಲರೂ ಊಟ ಬಗ್ಗೆ
ಬೋಳ ಮಗನೇ ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ 5 ಜಾತಿಯ ಜೋಡು ಹಣ್ಣುಗಳು ಬೇಲಪತ್ರೆ ತುಳಸಿ ಹರಿಯಾಳ ಶಂಕ ರುದ್ರಾಕ್ಷ ಕಡಧಾನ್ಯ ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆಕಳ ಶುದ್ಧ ಹಾಲು ಶುದ್ಧ ಗೋಮೂತ್ರ ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್ ರಾಯ್ಕರ್ ಮ್ಯಾನರ್ ಕೈಕಿಣಿ ರೋಡ್ ಕಾರವಾರ. ಮೊಬೈಲ್ ನಂಬರ್ 9242121334.